ಸ್ವಾಗತವನ್ನು ಮಾಡೋಣ. ಇವತ್ತು ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ನಾರಾಯಣ ಕುಂಪಲ್ರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಧ್ಯಕ್ಷರು ಮತ್ತು ಮಹಾಪೋಷಕರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರಾದಂತಹ ಶ್ರೀಮತಿ ರಾಜೀವಿ ಕೆಂಪಣ್ಣವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿರುವಂಥವರು ಶ್ರೀಮತಿ ಪ್ರಣೀತಾ, ಹೊಟ್ಟೆಕಾರು ಪಟ್ಟಣ ಪಂಚಾಯತ್ನಲ್ಲಿ ಪೌರಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಭಾಗವನ್ನು ಪ್ರತಿನಿತ್ಯ ಸ್ವಚ್ಛ ಮಾಡುವವರು ಮತ್ತು ನಮ್ಮ ಮಂದಿರದ ಭಕ್ತಾಭಿಮಾನಿಯೂ ಹೌದು. ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಏಕಾಭಜನ ಉತ್ಸವದ ಮಾಡಿಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ 3 ಪುಟಾಣಿಗಳನ್ನು ಭುವನ್, ಅದೇ ರೀತಿ ಪ್ರಥಮ್ ಮತ್ತು ನಿಖಿಲ್ ದಯಮಾಡಿ. ಯಾಕೆಂತ ಹೇಳಿದರೆ ಪ್ರತಿನಿತ್ಯವೂ ಎಲ್ಲ ಕಾರ್ಯದಲ್ಲೂ ಕೂಡ ಕಲೆಕ್ಷನ್ನಿಂದ ಹಿಡಿದು ಪ್ರತಿ ಮನೆಗೆ ಏನು ಅವರು ಆಮಂತ್ರಣ ಪತ್ರಿಕೆಯನ್ನು ಕೊಡುವುದಿರ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿರುವಂಥ ಪ್ರಣೀತಾ ಇವರನ್ನ ಶ್ರೀಮತಿ ರಾಜೀವಿ ಕೆಂಪಣ್ಣ ಇವರು ಸ್ವಾಗತ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಭುವನ್ ಇವರನ್ನ ನಾರಾಯಣ ಕುಂಪಾಲ್ರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಿಖಿಲ್, ಪ್ರಥಮ್ ಇವರನ್ನ ದಯಾನಂದ ಎಸ್ ಇವರು ಸ್ವಾಗತ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಿಖಿಲ್ ಇವರನ್ನ ನಮ್ಮ ಮಂದಿರದ ಹಿರಿಯ ಸದಸ್ಯರಾದ ಲೋಲಾಕ್ಷ ಇವರು ಬಂದು ಸ್ವಾಗತ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಕೋಶಾಧಿಕಾರಿಗಳಾದ ಅಮ್ಮಿ ಸಂಕೋಳಿಗೆ ಅವರಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಯಿಂದ ಈ ಭಾಗಕ್ಕೆ ಬರುತ್ತೆ ಮಾಡಿದ್ರು. ಮೊದಲಿಗೆ ಅರ್ಚಕರು ಪ್ರಾರ್ಥನೆ ಮಾಡಿ ಅದನ್ನ ನಮ್ಮ ಗೌರವಾಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಕೈಗೆ ಹಸ್ತಾಂತರ ಮಾಡ್ತಾರೆ. ಆ ನಂತರ ಪ್ರಣೀತಾ ಇವರು ಅದನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಸ್ತಾಗ್ರಾಹ ಕ್ಲುಪ್ತಭಾಷಾ ಕುಶ ರಥ ವರದೋ ನಾಗವಕ್ತ್ರೋ ಹಿಭೂಷು ದೇವ ಪದ್ಮಾಸನೋ ಭವತು ನತುಸುರೋ ಭೂತಯೇ ವಿಘ್ನರಾಜಾ ಸಿದ್ಧಿವಿನಾಯಕ ಸ್ವಾಮಿನ್ಯೇ ನಮಃ ಪ್ರಾರ್ಥನಾ ಕಿಂ ಕರ್ಮ ಕರಿಷ್ಯೆ ಪೂಜಾ ಅಂತೆ ದೇವ ಪ್ರಸನ್ನ ಪೂಜಿಸುತ್ತೇವೆ. ಆ ಪ್ರಸನ್ನ ಕಾಲದಲ್ಲಿ, ಪ್ರಸನ್ನ ಚಿತ್ತದಲ್ಲಿ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಬೇಡಿಕೊಂಡ್ರೆ ಆ ಸಿದ್ಧಿವಿನಾಯಕ ಸ್ವಾಮಿ ಅದೇ ರೀತಿ ವಾರ್ಷಿಕವಾಗಿ ಮಾಡುವಂತಹ ರೀತಿಯಲ್ಲಿ ಬೆಳಗ್ಗಿನ ಮುಹೂರ್ತದಲ್ಲಿ ಮಹಾಗಣಪತಿ ದೇವರಿಗೆ ತ್ರಯನಾಳಿಕೇರಸ್ಯ ಗಣಯಾಗ ಸೇವೆಯನ್ನು ಕೂಡ ಮಾಡಿಕೊಂಡು ಅದೇ ರೀತಿ ಕಲಶ ಪ್ರೋಕ್ಷಣೆ, ಕಲಶ ಪ್ರತಿಷ್ಠಾ ಪುರಸ್ಸರವಾಗಿ, ಅದೇ ರೀತಿಯಾಗಿ ದೀಪ ಪ್ರಜ್ವಲನೆ ಪುರಸ್ಸರವಾಗಿ ಮಾಡುವಂತಹ ಭಜನಾ ಸಂಕೀರ್ತನ ಸೇವೆಗಳು, ಮಧ್ಯಾಹ್ನದ ಕಾಲದಂತಹ ಅನ್ನದಾನ ಸೇವೆ, ಈ ಸೇವೆಗಳನ್ನು ಆ ಸಿದ್ಧಿವಿನಾಯಕ ಸ್ವಾಮಿ ದೇವರು ಯಾವುದೇ ರೀತಿ ವಿಘ್ನವಿಲ್ಲದೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡಬೇಕು ಅಂತ ಭಕ್ತಿಯಿಂದ ಬೇಡಿಕೊಳ್ಳುವುದು. ವಿಘ್ನಹರ್ತ ವಿಘ್ನಕರ್ತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಲ್ಲ, ಪ್ರಥಮ ಪೂಜ್ಯನಾದಂತಹ ಶ್ರೀ ಮಹಾಗಣೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿಲ್ಲ ಅಂದರೆ ವಿಘ್ನಹರ್ತ ವಿಘ್ನಕರ್ತ, ವಿಘ್ನನು ಕೊಡುವವನು ಅವನೇ, ವಿಘ್ನವನ್ನು ಪರಿಹರಿಸುವವನು ಅವನೇ. ಅದೇ ರೀತಿಯಾಗಿ ನಾವೆಲ್ಲ ಒಕ್ಕರಲಿನಿಂದ ಕಿಂಚಿತ್ ಕಾಲದಲ್ಲಿ ಬೇಡಿಕೊಳ್ಳುವುದು, ನಾಳೆ ನಡುವಂತಹ ಆ ಭಜನಾ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಇರತಕ್ಕಂತಹ ವಿಘ್ನಾದೋಷಗಳು
ಅದೇ ರೀತಿಯಲ್ಲಿ ಈ ಸಾನ್ನಿಧ್ಯದಲ್ಲಿ ಯಾವ ಯಾವ ಸೇವೆ ಪುರಸ್ಸರವಾಗಿ ಮಾಡ್ತಾರಾ, ಅದೇ ರೀತಿ ಯಾರೆಲ್ಲ ಬಂದು ಭಕ್ತಿಯಿಂದ ಪ್ರಾರ್ಥನೆ ಬೇಡ್ಕೊಳ್ತಾರಾ ಅವರಿಗೆ ಅವರ ಕುಟುಂಬಕ್ಕೆ ಬರತಕ್ಕಂತಹ ವಿಘ್ನ ಭಯ, ಚೋರ ಭಯ, ರಾಜ ಭಯ, ಶತ್ರು ಭಯ, ಅಪಭಯ ದೋಷಗಳನ್ನೆಲ್ಲ ಪರಿಹರಿಸಿ, ಈ ಆಸುಪಾಸಿನವರಿಗೆ ಬರತಕ್ಕಂಥ ಸಮಸ್ತ ಗ್ರಹಚಾರ ದೋಷಗಳನ್ನು ಪರಿಹರಿಸಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಿ ಅಭಿವೃದ್ಧಿ ಮಾಡಿಕೊಡಬೇಕು ಅಂತ ಪ್ರಸನ್ನ ಕಾಲದಲ್ಲಿ ಕಿಂಚಿತ್ ಕಾಲದ ಪ್ರಾರ್ಥನೆಯನ್ನು ಆರಾಧ್ಯ ಸಿದ್ಧಿವಿನಾಯಕ ಸ್ವಾಮಿ ದೇವರಿಗೆ ಭಕ್ತಿಯಿಂದ ಬೇಡ್ಕೊಳ್ಳಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋಧಂತಿ ಪ್ರಚೋದಯಾತ್. ಸಿದ್ಧಿವಿನಾಯಕ ಸ್ವಾಮಿನ್ಯೇ ನಮಃ. ಮನೋರಥ ಪ್ರಾರ್ಥನಾಂ ಸಮರ್ಪಯಾಮಿ. ಸಿದ್ಧಿವಿನಾಯಕ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ. ವಿಶೇಷವಾಗಿ ಇಡೀ ವಿಭಾಗವನ್ನು ಪ್ರತಿನಿತ್ಯ ಸ್ವಚ್ಛ ಮಾಡುವಂತವರು, ಒಟ್ಟಿಗೆ ಪತ್ರವಂತೆ ಕೆಲಸ ಮಾಡುವಂಥದ್ದು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ, ಅದೇ ರೀತಿಯಲ್ಲಿ ಇನ್ನೊಂದು ಮುಂದಕ್ಕೂ ಕೂಡ ನಮಗೆ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅನ್ನುವಂಥದ್ದು. ಮತ್ತೆ ಲೋಕಾರ್ಪಣೆ ಮಾಡಿದಂಥ ಭಗವಂತ ಪ್ರಥಮಿಕೆ ನಾವೆಲ್ಲ ಮುಂದಿನ ಪೀಳಿಗೆ ಅದಕ್ಕೋಸ್ಕರ ಆ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಮುಂದಕ್ಕೂ ಕೂಡ ಒಳ್ಳೆಯ ರೀತಿ ಕೊಂಡು ಹೋಗಲಿ ಅನ್ನುವಂಥ ಆಶಯದೊಂದಿಗೆ ಮಕ್ಕಳಿಗೂ ಧನ್ಯವಾದ ಶ್ರೀಮತಿ ಪ್ರಣೀತಾ ಇವರಿಗೆ ಧನ್ಯವಾದ ಹೇಳ್ಕೊಂಡು ಎಲ್ಲರಿಗೂ ಆಮಂತ್ರಣ ಪತ್ರಿಕೆ ಸಿಗ್ತದೆ. ಒಂದು ಛಾಯಾಚಿತ್ರವನ್ನು ತೆಗೆದುಕೊಂಡು ಮತ್ತೆ ಮುಂದುವರಿಸೋಣ. ಶನಿವಾರದ ಪೂಜೆಯನ್ನು ನೀಡಿದಂಥವರು ಮಾಲತಿ ದಯಾನಂದ ಬೀರಿ, ವೀಣಾ ಶೆಟ್ಟಿ ಬೀರಿ. ಅದೇ ರೀತಿಯಲ್ಲಿ ಬೀದಿಯಲ್ಲಿ ಹೆಚ್ಚು ಅಪಘಾತ ಆಗುತ್ತೆ, ಅದೇ ರೀತಿಯಲ್ಲಿ ಕೊಲ್ಲೆ ಭಾಗದಲ್ಲೂ ಹೆಚ್ಚು ಆಗುತ್ತೆ. ಆ ಕಾರಣದಿಂದಾಗಿ ಒಂದು ಟ್ರಾಫಿಕ್ ಪೊಲೀಸನ್ನು ನಿಲ್ಲಿಸಬೇಕು ಅನ್ನುವಂಥ ಮನವಿಯನ್ನು ಕಮಿಷನರಿಗೆ ಕೊಡಲಿಕ್ಕಿದ್ದೇವೆ. ಯಾರೆಲ್ಲ ಇವತ್ತು ಉಪಸ್ಥಿತರಿದ್ದೀರಿ ದಯಮಾಡಿ ಅಲ್ಲಿ ಒಂದು ರೈಟಿಂಗ್ ಪ್ಯಾಡ್ ಇದೆ, ಅದರಲ್ಲಿ ಎಲ್ಲರೂ ಸೈನ್ ಮಾಡಿ ತಮ್ಮ ಹೆಸರು, ಸಹಿ ಮತ್ತು ಮೊಬೈಲ್ ಸಂಖ್ಯೆ. ತನ್ಮೂಲಕ ನಾವು ಅದನ್ನು ಸೋಮವಾರ ಅಥವಾ ಮಂಗಳವಾರ ಕಮಿಷನರಿಗೆ ಕೊಡಲಿಕ್ಕಿದ್ದೇವೆ. ಕಮಿಷನರ್ ಅಪ್ರೂವ್ ಮಾಡಿದರೆ ಇಲ್ಲೊಂದು ಟ್ರಾಫಿಕ್ ಪೊಲೀಸ್ ಅಧಿಕೃತವಾಗಿ ನಿಲ್ತಾರೆ ಮತ್ತು ರಸ್ತೆ ದಾಟಿಸ್ಲಿಕ್ಕೂ ಇನ್ನೊಂದು ಕಾರ್ಯಕ್ರಮಕ್ಕೂ ಅವರು ಹೆಲ್ಪ್ ಆಗ್ತಾರೆ ಅನ್ನೋಂಥ
ದ್ರಾಕ್ಷಿ